ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾರ್. ವೀಕ್ಷಕರೇ, ಈ ದಿವಸದ ನಮ್ಮ ವಿಶೇಷ ಕಾರ್ಯಕ್ರಮ ಮಾತುಕತೆ ಸಂವಾದ. ಅದು ಅದ್ಭುತ ಪ್ರತಿಭೆ ಹಿಮಾಂಗಿ ಟಿ ಉಳ್ಳಾಲ್. ತಬಲಾ ಒಂದು ವಾದನದಲ್ಲಿ ಅತ್ಯದ್ಭುತ ಯುವ ಅಥವಾ ಬಾಲ ಪ್ರತಿಭೆಯಾಗಿ ಮೂಡಿ ಬರ್ತಾ ಇರುವಂತಹ ಹಿಮಾಂಗಿ ಟಿ ಉಳ್ಳಾಲ್ ಅವರ ಜೊತೆಗೆ ನಮ್ಮ ಇವತ್ತಿನ ಮಾತುಕತೆ ನಡೀತದೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಹಿಮಾಂಗಿ ಉಳ್ಳಾಲ್ ಜೊತೆಗೆ ಅವರ ತಂದೆ ದೀಪಕ್ ರಾಜ್ ಉಳ್ಳಾಲ್ ಮತ್ತು ತಾಯಿ ಧನಲಕ್ಷ್ಮಿ ಉಳ್ಳಾಲ್ ಅವರಿದ್ದಾರೆ. ನಾನು ಈ ಮೂರು ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಿಮಾಂಗಿ ಉಳ್ಳಾಲ್, ದೀಪಕ್ ರಾಜ್ ಅವರೇ, ಧನಲಕ್ಷ್ಮಿ ಅವರೇ. ವೀಕ್ಷಕರೇ, ಇದು ಬಹುಮುಖ್ಯವಾಗಿ ಇವತ್ತು ನಾನು ಈ ಹಿಮಾಂಗಿಯನ್ನು ಈ ಒಂದು ಸ್ಟುಡಿಯೋದಲ್ಲಿ ಮಾತುಕತೆಗೆ ಕರೆದಿರುವುದಕ್ಕೆ ಒಂದು ಬಹುಮುಖ್ಯವಾದ ಕಾರಣ ಇದೆ. ಏನು ಕುಮಾರಿ ಹಿಮಾಂಗಿ ಉಳ್ಳಾಲ್ ಅವರಿಗೆ ಕೋಲ್ಕತ್ತಾದ ನಂದನ್ ಶ್ರೀ ಅವಾರ್ಡ್ ಬಂದಿದೆ. ದೇಶದ ಅತ್ಯಂತ ಪ್ರತಿಷ್ಠಿತ ಒಂದು ಏನು ಪ್ರಶಸ್ತಿ ಇದು, ಮತ್ತು ಕರ್ನಾಟಕದಿಂದ ಈ ಪ್ರಶಸ್ತಿಗೆ ಆಯ್ಕೆ ಆಗಿರುವ ಏಕೈಕ ಅಥವಾ ಮೊದಲ ಬಾರಿಗೆ ಆಯ್ಕೆ ಆಗಿರುವ ಬಾಲಕಿ ಏನು ಹಿಮಾಂಗಿ ಟಿ ಉಳ್ಳಾಲ್ ಅವರು. ಇನ್ನು ಕೂಡ ಹೈಸ್ಕೂಲ್ನ ವಿದ್ಯಾರ್ಥಿ, 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಸುರತ್ಕಲ್ನ ಕೆಲಾರಿಯಾ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಓದ್ತಾ ಇರುವಂತಹ ಹಿಮಾಂಗಿ ಟಿ ಉಳ್ಳಾಲ್ ಅವರು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿರುವರು. ಕಲ್ಕತ್ತಾದ ಸುರ್ನಂದನ್ ಭಾರತಿ ಲಲಿತ ಕಲಾ ಸಂಸ್ಥೆಯ ಅವರು ನೀಡ್ತಾ ಇರುವಂತಹ ಪ್ರಶಸ್ತಿ ಇದು. ತಬಲಾ ಕ್ಷೇತ್ರದಲ್ಲಿ ನೀಡಿರುವಂತಹ ಕೊಡುಗೆಗಾಗಿ ನೀಡುವಂತಹ ಪ್ರಶಸ್ತಿ ಇದು. ಏನು ಈ ಬಾರಿಯ ಅಂದರೆ 2020ನೇ ಸಾಲಿನ ನಂದನ್ ಶ್ರೀ ಅವಾರ್ಡ್ ಅನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದು ಏನು ಸದ್ಯದಲ್ಲಿ ಆ ಪ್ರಶಸ್ತಿಯನ್ನು ಅಖಿಲ ಭಾರತ ಸಮ್ಮೇಳನದಲ್ಲಿ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ. ಸೊ ಕರ್ನಾಟಕದಿಂದ ಆಯ್ಕೆ ಆಗಿರುವಂತಹ ಪ್ರಪ್ರಥಮ ಬಾಲಕಿ ಹಿಮಾಂಗಿ ಟಿ ಉಳ್ಳಾಲ್. ಹಿಮಾಂಗಿ ಟಿ ಉಳ್ಳಾಲ್ ಅವರನ್ನು ನಾನು ಸಮಸ್ತ ವಾಹಿನಿಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ಕರಾವಳಿಯ, ಕರ್ನಾಟಕದ ಅಥವಾ ದೇಶ ವಿದೇಶದ ಸಮಸ್ತ ಕನ್ನಡಿಗರ, ತುಳುವರ ಪರವಾಗಿ ನಾನು ಪ್ರೀತಿಯಿಂದ ಹಿಮಾಂಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಅವರ ಪೋಷಕರಿಗೆ ಕೂಡ, ದೀಪಕ್ ರಾಜ್ ಅವರಿಗೆ ಮತ್ತು ಧನಲಕ್ಷ್ಮಿ ಅವರಿಗೆ ಕೂಡ. ಏನು ಹಿಮಾಂಗಿ ಉಳ್ಳಾಲ್ ಏನು ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ವೀಕ್ಷಕರ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ. ಬಹುಮುಖ ಪ್ರತಿಭೆ ಹಿಮಾಂಗಿ ಉಳ್ಳಾಲ್ ಅವರು ಪ್ರಸಿದ್ಧ ಏನೊಂದು ಆಕೆಯ ಪೋಷಕ ತಂದೆ ದೀಪಕ್ ರಾಜ್ ಉಳ್ಳಾಲ್ ಅವರು ಕೂಡ ತಬಲಾ ವಾದಕರು. ಆಕೆಯ ಏನು ಪ್ರಾಥಮಿಕ ಗುರುವೇ ಏನು ತಂದೆ ಆಗಿದ್ದಾರೆ. ದೀಪಕ್ ರಾಜ್ ಉಳ್ಳಾಲ್ ಮೂಲತಃ ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಬ್ಯಾಂಕ್ ಉದ್ಯೋಗವನ್ನು ಈಗ ತೊರೆದು ಪೂರ್ಣಾವಧಿಯ ಕಲಾವಿದರಾಗಿ, ತಬಲಾ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ತನ್ನ ಏನು ಮಗಳ ಕ್ಯಾರಿಯರ್ ರೂಪಿಸುವುದರಲ್ಲಿ ಕೂಡ ಅವರು ಬಹುಮುಖ್ಯವಾದ ಅಂತ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಿಮಾಂಗಿಯ ಬಗ್ಗೆ ನಾನು ಮತ್ತೆ ಏನು ಒಂದೆರಡು ಮಾತುಗಳನ್ನು ಮುಂದುವರಿಸುವ ಸಂದರ್ಭದಲ್ಲಿ ಬಹುಮುಖ ಪ್ರತಿಭೆಯ ಹಿಮಾಂಗಿ ಉಳ್ಳಾಲ್ ಅವರು ದೀಪಕ್ ರಾಜ್ ಮತ್ತು ಧನಲಕ್ಷ್ಮಿ, ತಾಯಿ ಧನಲಕ್ಷ್ಮಿ ಅವರಿದ್ದಾರೆ. ಅದಕ್ಕೆ ಏನು ಗೃಹಿಣಿ ಮತ್ತು ಮಗಳ ಎಲ್ಲ ಏನು ಈ ಒಂದು ಸಾಧನೆಗೆ ಪ್ರೋತ್ಸಾಹ ನೀಡ್ತಾ ಇರುವಂತವರು. ಪುತ್ರಿ ಹಿಮಾಂಗಿ ಅವರು ಉಳ್ಳಾಳದ ರಾಣಿ ಅಬ್ಬಕ್ಕ ಏನು ಈ ನಾಟಕದ ಪ್ರಪ್ರಥಮ ತುಳು ನಾಟಕದಲ್ಲಿ ಮೊದಲ ಬಾರಿಗೆ ಅಬ್ಬಕ್ಕ ರಾಣಿಯ ಪಾತ್ರವಹಿಸಿ ಪ್ರಖ್ಯಾತಿ ಪಡೆದಿರುವ ಶ್ರೀಮತಿ ಜಲಜಾಕ್ಷಿ ಆರ್ ಕರ್ಕೇರ ಮತ್ತು ಕರ್ನಾಟಕ ಹಾರ್ಮೋನಿಯಂ ಮಾಸ್ಟರ್ ಶ್ರೀ ರಾಮಚಂದ್ರ ಕರ್ಕೇರ ಇವರ ಮೊಮ್ಮಗಳು ಅಲ್ವಾ. ಎಸ್, ಅಂದರೆ ಕಲೆ ಎನ್ನುವುದು ಆಕೆಯ ಏನು ಬೈ ಬರ್ತ್ ಅಂತ ನಾವು ಹೇಳ್ತೇವೆ ನೋಡಿ, ರಕ್ತಗತವಾಗಿ ಬಂದಿರುವಂಥದ್ದು. ನನ್ನ ಅಜ್ಜಂದಿರು ಅಥವಾ ಅಜ್ಜಿ ಕಾಲದಿಂದಲೇ ಆಕೆಗೆ ಕಲೆ ಅನ್ನುವಂಥದ್ದು ಒಂದು ಏನು ಆಕೆ ರಕ್ತಗತವಾಗಿ ಆಕೆಗೆ ಬಂದಿದೆ. ಸೊ ಅದನ್ನು ಸ್ವಾಭಾವಿಕವಾಗಿ ಆಕೆಯ ತಂದೆ ಮತ್ತು ತಾಯಿ ಅದಕ್ಕೆ ನೀರೆರೆದು ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿ ಆಕೆಯನ್ನು ಬೆಳೆಸಿದ್ದಾರೆ. ಏನು ಇವತ್ತು 10ನೇ ತರಗತಿಯಲ್ಲಿ ಇರುವಾಗಲೇ ಹಿಮಾಂಗಿ ಒಂದು ರಾಷ್ಟ್ರಮಟ್ಟದ ಸಾಧನೆಯನ್ನು ಮಾಡಿದ್ದಾಳೆ ಮತ್ತು ರಾಷ್ಟ್ರಮಟ್ಟದ ಈ ಒಂದು ಪ್ರಶಸ್ತಿಗೆ ಕೂಡ ಆಯ್ಕೆ ಆಗಿದ್ದಾಳೆ. ಈಗಾಗಲೇ ನಾನು ಹೇಳಿದಾಗೆ ಈ ಒಂದು ನಂದನ್ ಶ್ರೀ ಅವಾರ್ಡ್ಗೆ, ಸುರ್ನಂದನ್ ಶ್ರೀ ಅವಾರ್ಡ್ಗೆ ಆಯ್ಕೆ ಆಗಿರುವಂಥ ಸುರ್ನಂದನ್ ಸಂಸ್ಥೆಯವರು ನೀಡ್ತಾ ಇರುವಂಥ ಸುರ್ನಂದನ್ ಭಾರತಿ ಅನ್ನುವ ಸಂಸ್ಥೆ, ಅದು ಕಲ್ಕತ್ತಾದ ಆ ಸಂಸ್ಥೆಯವರು ನೀಡ್ತಾ ಇರುವಂಥ ನಂದನ್ ಶ್ರೀ ಅವಾರ್ಡ್ಗೆ ಆಯ್ಕೆ ಆಗಿರುವಂಥ ನಮ್ಮ ಕರಾವಳಿಯ ಬಾಲಕಿ, ಜೊತೆಗೆ ಕರ್ನಾಟಕದಿಂದ ಆಯ್ಕೆ ಆಗಿರುವಂಥ ಪ್ರಪ್ರಥಮ. ಎಸ್. ಸೊ ಜೊತೆಗೆ ಹಿಮಾಂಗಿ ಅವರು ಕೇವಲ ತಬಲಾ ಸಾಧಕಿ ಮಾತ್ರ ಅಲ್ಲ, ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ಪರಿಣತಿ ಹೊಂದಿರುವವರು. ಜೊತೆಗೆ ಈಗಾಗಲೇ ಅನೇಕ ಸಂಗೀತಕ್ಕೆ ಅಥವಾ ಏನೋ ಸಂಗೀತ ಆಡಿಯೋಗಳಲ್ಲಿ ಕೂಡ ತನ್ನ ಧ್ವನಿಯ ಮೂಲಕ ಆಕೆ ಚಿರಪರಿತೆ. ಸೊ ನಾನು ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಇದು ಹಿಮಾಂಗಿನಿ ಅವರಿಂದಲೇ. ಹಿಮಾಂಗಿನಿ ಅವರದು ಇನ್ನೊಂದು ಹೆಸರು, ಮನೆಯ ಹೆಸರು ವೈಷ್ಣವಿ. ಹೌದು, ಯಾಕಂದರೆ ಅನೇಕ ಮಂದಿ ಅನೇಕ ಸಂದರ್ಭದಲ್ಲಿ ವೈಷ್ಣವಿ ಅಂತ ಹೇಳೋದು ಕೂಡ ಇದೆ. ಸೊ ಇವತ್ತು ನಾನು ಹಿಮಾಂಗಿನಿ ಜೊತೆಗೆ ಮಾತನಾಡುವಾಗ
ಆಕೆ ಬೆಳೆದು ಬಂದ ಕತೆ ಕಥನವನ್ನು ಆಕೆಯಿಂದಲೇ ಕೇಳ್ತೇನೆ. ಜೊತೆಗೆ ಆಕೆ ಪೋಷಕರು ಏನು ತಂದೆ ಯಾವ ರೀತಿ ತನ್ನ ಮಗುವನ್ನು ಈ ಕ್ಷೇತ್ರಕ್ಕೆ ಅಂದರೆ ತಬಲಾ ಒಂದು ವಾದನ ಕ್ಷೇತ್ರಕ್ಕೆ ತಂದು ಆಕೆಯನ್ನು ಬೆಳೆಸಿದರು ಅನ್ನೋದು, ತಾಯಿ ಯಾವ ರೀತಿ ಪ್ರೇರಣೆಯನ್ನು ಕೊಟ್ಟರು ಅನ್ನೋದನ್ನು ನಾವು ಈ ಒಂದು ನೇರ ಸಂವಾದದಲ್ಲಿ ಮಾತನಾಡಲಿಕ್ಕಿದ್ದೇವೆ. ಇದು ಹೇಮಾಂಗಿನಿ, ಈ ರೀತಿಯ ಒಂದು ಸಾಧನೆ ಮಾಡಬೇಕು, ಅದು ಕೂಡ ಬಹುಮುಖ್ಯವಾಗಿ ಏನು ತಬಲಾ ಕ್ಷೇತ್ರದಲ್ಲೇ. ಈಗ ನಿನ್ನಂಥ ಮಕ್ಕಳು ಅಥವಾ ಬಾಲಕಿಯರು ಚೈಲ್ಡ್ಹುಡ್ಡಲ್ಲಿ ತಮ್ಮ ತಂದೆ ತಾಯಿ ಅವರಿಗೆಂದು ಪ್ರಾಥಮಿಕ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಪ್ರೇರಣೆ ಆಗಿರ್ತಾರೆ. ನಂತರ ಹೋದ ಹಾಗೆ ಅನೇಕ ಏನು ಅದು ಟಿ ವಿಯಲ್ಲಿ ಇರ್ಬೋದು ಅಥವಾ ಇವತ್ತಿನ ಕಾಲದಲ್ಲಿ ಯೂಟ್ಯೂಬ್ ಅಲ್ಲ ಅಥವಾ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮದಲ್ಲಿ ಕಲಾ ಪ್ರಕಾರಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ, ಸ್ವಾಭಾವಿಕ ಅದು. ನಿನಗೆ ತಂದೆ ಮೂಲಕವೇ ಪಡೆದಂಥ ತಬಲಾ ಕ್ಷೇತ್ರ ಉಂಟಲ್ಲ, ಅದರಲ್ಲೇ ಸಾಧನೆ ಮಾಡಬೇಕಂತ ನೀನು ದೃಢವಾದ ನಿರ್ಧಾರಕ್ಕೆ ಯಾವಾಗ ಬಂದದ್ದು ಅಂದಾಜು? ಆಮೇಲೆ ಅನೇಕ ವಿಷಯಗಳನ್ನು ನಾವು ಮಾತಾಡ್ಲಿಕ್ಕೆ ಉಂಟು. ಯಾವ ತರಗತಿಯಲ್ಲಿರುವಾಗ ನಾನು ತಬಲದಲ್ಲೇ ಅಥವಾ ತಂದೆ ಇಲ್ಲ ನೀನು ಮಗಳೇ ಇದರಲ್ಲೇ ಮುಂದುವರಿ ನೀನು ಅಂತ ಹೇಳಿದ್ರ ಅಥವಾ ತಾಯಿ ಹೇಳಿದ್ರ? ಇಲ್ಲ, ಅಪ್ಪನಿಗೆ ಆಸೆ ಇತ್ತು ನಾನು ತಬಲಾ ಪ್ಲೇಯರ್ ಆಗಬೇಕು ಅಂತ. ಆಮೇಲೆ ನಾನು ಯಾವಾಗ ಜೂನಿಯರ್ ಎಕ್ಸಾಮ್ ಪಾಸ್ ಆಗಿ ಮತ್ತೆ ಪ್ರಥಮ ಸ್ಥಾನ ಯಾವಾಗ ಗಳಿಸಿದೆ, ಇದರಲ್ಲಿ ಯಾವುದು ತಬಲಾದಲ್ಲಿ. ಆಮೇಲೆ ಅಂದ್ರೆ ಏನಂತ ಗೊತ್ತಿಲ್ಲ, ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ತಬಲಾದಲ್ಲಿ. ಏನಾದ್ರು ನಾನು ಅಪ್ಪನ ಡ್ರೀಮ್ ಅಂತಾನೆ ಏನಾದ್ರು ಮಾಡ್ಬೇಕು ತಬಲಾದಲ್ಲಿ. ಮತ್ತೆ ನಂಗೂ ಆಯ್ತು ಏನಾದ್ರು ಆಗ್ಬೇಕು ತಬಲಾದಲ್ಲಿ, ನನ್ನ ಡ್ರೀಮ್ಸ್ ಅದೇ ಆಯ್ತು. ಇದು ನೀನು ಎಷ್ಟನೇ ವಯಸ್ಸಿನಲ್ಲಿ ಇರುವಾಗ ತಬಲಾ ನುಡಿಸ್ಲಿಕ್ಕೆ ಆರಂಭಿಸಿದೆ? ಸಣ್ಣದಿಂದಲೇ ಬೇಸಿಕ್ಸ್. ಸ್ಕೂಲಿಗೆ ಹೋಗೋ ಮೊದಲೇ ಅಪ್ಪ ಕಲಿಸ್ತಾರೆ. ಅಪ್ಪನ ಜೊತೆಗೆ ಪಕ್ಕ ಕುಳಿತುಕೊಂಡು ತಬಲಾ ವಾದನ ಮಾಡ್ತಾ ಇದ್ಯಾ? ಸೊ ಇದು ಮೇಡಮ್, ಈಗ ಮಗಳನ್ನು ತಬಲಾ ಏನು ನುಡಿಸ್ಲಿಕ್ಕೆ ಪ್ರೇರಣೆ ಯಾರು, ನೀವಾ ಅಥವಾ ತಂದೆಯ? ತಂದೆಯ. ಮಗಳು ಈಗ ಏನು ಈ ಒಂದು ತಬಲಾ ನುಡಿಸ್ಲಿಕ್ಕೆ ಯಾವ ವಯಸ್ಸಿನಲ್ಲಿ ಆರಂಭಿಸಿದ್ಲು? ಏನು ಈಗ ಫಾರ್ಮಲ್ ಎಜುಕೇಶನ್ ಅನ್ನೋದು ಬೇರೆ, ಮನೆಯಲ್ಲೆಲ್ಲ ಏನು ಗುರುಗಳೇ ಇದ್ದಾರೆ, ಗುರುಗಳ ಜೊತೆಗೆ ಅಂದ್ರೆ ಬಾಲ್ಯದ ಬಾಲಲೀಲೆ ಯಾವ ರೀತಿ ಇತ್ತು ಅಂತ ಮಗಳದು? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದಾಳೆ ಅವಳು. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಮಾಡ್ತಾ ಇದ್ಲು, ಯಾವ ರೀತಿ ಕಲಿಕೆ ಯಾವ ರೀತಿ ಆರಂಭವಾಗಿತ್ತು ಅಂತ? ಮೊದಲು ಅವರು ಪ್ಲೇ ಮಾಡುವಾಗ ಸ್ವಲ್ಪ ಸ್ವಲ್ಪ ಕುತ್ಕೊಳ್ತಿದ್ಲು. ಆಗ ಅವರಿಗೆ ಇವಳಿಗೆ ಇಂಟ್ರೆಸ್ಟ್ ಎನಿಸಿ ಅವರು ತಬಲಾ ಕ್ಲಾಸಿಗೆ ಮಾಧವಾಚಾರ್ಯರವರ ಬಳಿ ಹಾಕಿದ್ರು. ಆದ್ಮೇಲೆ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇದ್ಲು. ನಿಮಗೆ ಅನಿಸುತ್ತಾ ಇವಳು ಒಂದು ಒಳ್ಳೆಯ ತಬಲಾ ಪ್ಲೇಯರ್ ಆಗ್ತಾಳೆ ಅಂತ? ಈಗ ಸಾಮಾನ್ಯವಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಆರಂಭದ ಈ ಪ್ರಾಥಮಿಕ ಶಾಲಾ ಟೈಮ್ ಉಂಟಲ್ಲ, ಆಗ ಪೇರೆಂಟ್ಸ್ ಎಲ್ಲ ಆಯ್ತು ಮಕ್ಕಳು ಯಾವ್ದಾದ್ರು ಒಂದು ಕಲಾ ಪ್ರಕಾರಕ್ಕೆ ಸೇರ್ಬೇಕು, ಅದು ನೃತ್ಯವೋ ಅಥವಾ ಈ ರೀತಿಯ ಏನು ವಾದನಗಳು ಅಥವಾ ಆ ರೀತಿಯ ಕೀಬೋರ್ಡ್ ಇತ್ಯಾದಿ ಎಲ್ಲ ಇರುತ್ತೆ. ಆಮೇಲೆ ಅದನ್ನು ಮುಂದುವರಿಸುವುದಿಲ್ಲ ಸಾಮಾನ್ಯವಾಗಿ. ನಿಮಗೆ ಈಕೆಯನ್ನು ಬಾಲ್ಯದಲ್ಲಿ ನೋಡಿದಾಗ, ಈಕೆ ಕಲಿಯುವುದನ್ನು ನೋಡಿದಾಗ ನಿಮಗೆ ಏನ್ ಅನಿಸಿತ್ತು ಅಂತ? ನನ್ಗೆ ಆಗ್ತಿತ್ತು ಅಂದ್ರೆ ಅವಳೊಂದು ಒಳ್ಳೆಯ ಇದ್ರಲ್ಲಿ ಹಾಗೆ ಆಗ್ತಿತ್ತು, ಧೈರ್ಯ ಇತ್ತು. ಇದು ಸರ್ ದೀಪಕ್ ರಾಜ್ ಅವರೇ, ಈಗ ಮಗಳು ಅದೇ ನಾನು ನಿಮ್ಗೆ ಕೂಡ ಕೇಳುವಂತದ್ದು, ಯಾವ ವಯಸ್ಸಿನಲ್ಲಿ ತಬಲಾ ನುಡಿಸಲಿಕ್ಕೆ ನಿಮ್ಮ ಪಕ್ಕ ಬಂದು ಕುಳಿತುಕೊಂಡ್ಲು ಅಂತ? ಅಂದರೆ ನನಗೆ ತಬಲಾ ಅನ್ನೋ ಕ್ಷೇತ್ರದಲ್ಲಿ ಅದು ನನಗೆ ಬಹಳ ಒಂದು ಪ್ರೀತಿಯ ಸಬ್ಜೆಕ್ಟ್ ಅದು. ಅಂದರೆ ತಬಲಾ ನುಡಿಸೋದು, ತಬಲಾದಲ್ಲಿ ಈಗ ಅದರಲ್ಲಿ ಸಾಧನೆ ಮಾಡಿದವರನ್ನು ನೋಡುವಾಗ ಅಯ್ಯೋ ನಮ್ಮಿಂದ ಮಾಡ್ಲಿಕ್ಕೆ ಆಗಲಿಲ್ಲ, ನಾನು ಆ ಎತ್ತರಕ್ಕೆ ಬೆಳಿಲಿಕ್ಕೆ ಆಗಲಿಲ್ಲ ಅಲ್ಲ. ನಮ್ಮದು ಕಾಲಘಟ್ಟ ಆಗಿತ್ತು ಆ ಟೈಮಲ್ಲೆಲ್ಲ. ನಾವೇನೋ ಹೊಟ್ಟೆಪಾಡಿಗೋಸ್ಕರ ಇದನ್ನು ಮಾಡಿಕೊಂಡು ಅದನ್ನು ತಬಲಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದು. ಬಟ್ ಮಗಳೊಂದು ಅದರಲ್ಲಿ ಸಾಧನೆ ಮಾಡಬೇಕು, ಏನಾದ್ರಲ್ಲಿ ಸಾಧನೆ ಮಾಡಬೇಕು ಅಂದರೆ ಮೇಲ್ಸ್ತರದಲ್ಲಿ ಸಾಧನೆ ಮಾಡಬೇಕು ಅಂತ ಒಂದು ಅಭಿಲಾಷೆ ನನಗಿತ್ತು. ಸೊ ನಾನು ಪ್ಲೇ ಮಾಡ್ತಾ ಇರಬೇಕಿದ್ರೆ ಅವಳನ್ನು ಹತ್ತಿರದಲ್ಲಿ ಕುತ್ಕೊಳಿಸ್ತಿದ್ದೆ. ಅದು ಪ್ರಾಥಮಿಕವಾದ ಒಂದು ಬೆರಳುಗಳ ಸಾಧನೆ, ಫಿಂಗರ್ ಪ್ರಾಕ್ಟೀಸ್ ಏನಿದೆಯೋ ತಬಲದು,
ಅದನ್ನು ಅವಳಿಗೆ ಸಣ್ಣದಿಂದಲೇ ಕಲಿಸ್ತಿದ್ದೆ. ಆಮೇಲೆ ನಾನು ಭಜನಾ ಮಂದಿರಕ್ಕೆಲ್ಲ ಹೋಗುವಾಗ ಭಜನಾ ಮಂದಿರಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ನಾನು ಆರ್ಕೆಸ್ಟ್ರಾ ಪ್ಲೇ ಮಾಡಲಿಕ್ಕೆ ಹೋಗುವಾಗ ಅಥವಾ ಏನಾದರೂ ರೆಕಾರ್ಡಿಂಗ್ಸ್ಗೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ದೆ. ಅಂದರೆ ಮಕ್ಕಳಿಗೆ ಅದನ್ನು ನೋಡಿಕೊಂಡು ಅದು ಸರಿ. ಅದಕ್ಕಿಂತ ಈಗ ಭಜನಾ ಮಂದಿರಕ್ಕೆಲ್ಲ ಕರ್ಕೊಂಡು ಹೋಗುವಾಗ ಮೇ ಬಿ ಅವಳೊಂದು 3-4ನೇ ತರಗತಿ ಇಲ್ಲ, LKG. LKG ಇರುವಾಗಲೇ ನೀವು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದೆ. ಹೌದು. ಏನ್ ಮಾಡ್ತಾ ಇದ್ಲು ಆಗ? ಅದೇ ಅವಳಿಗೆ ಭಜನೆ ಅವಳ ಏನು ಆ ಒಂದು ಟ್ಯಾಲೆಂಟ್ ಸಣ್ಣದಲ್ಲಿ ಅವಳು ಏನು ಹಾಡ್ತಾಳ ಅದನ್ನು ಆಡಿಸ್ತಾ ಇದ್ದ. ಆಗ ನಮ್ಮ ಭಜನಾ ಮಂದಿರದವರು ಕೂಡ ಅವಳು ಪ್ರೋತ್ಸಾಹ ಮಾಡ್ತಿದ್ರು, ಹಾಡಮ್ಮ ಹಾಡು. ಅದ್ರ ಜೊತೆಗೆ ತಬ್ಲಾ ಪ್ಲೇ ಮಾಡುವಾಗ ನೋಡ್ತಿದ್ಲು ನಾನು, ಅದು ಫಿಂಗರ್ ಪ್ರಾಕ್ಟೀಸ್ ಎಲ್ಲ ಕಲಿಸ್ತಿದ್ದೆ. ಮೊದಲ ಬೇಸಿಕ್ ಏನಾದ್ರು ತಬ್ಲಾದ ಫಿಂಗರ್ ಪ್ರಾಕ್ಟೀಸ್, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಇಲ್ಲಿಂದ ಸಣ್ಣ ಬೆಳೆಗಳು. ಇದು ಅವಳದು ಬಾಲ್ಯದ ಒಂದು. ಆಮೇಲೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ವು. ಒಂದು ಮಕ್ಕಳಾಟಿಕೆ ಸ್ವಲ್ಪ ಹಾಡ್ತಿದ್ವು. ಆಮೇಲೆ ಇವಳನ್ನಂದ್ರೆ ನಾನು ಆಫೀಸ್ಗೆ ಕೆಲಸ ಹೋಗ್ಬೇಕಿತ್ತು. ಆಮೇಲೆ ಈವ್ನಿಂಗ್ ಪ್ರೋಗ್ರಾಮ್ ಹೋಗ್ತಿದ್ದೆ. ಅದಕ್ಕೆ ನಾವೊಂದು ಒಳ್ಳೆ ಒಂದು ಗುರುಗಳ ಗುರುಗಳ ಜೊತೆಗೆ ಯಾವ ವರ್ಷ ವಯಸ್ಸಿನಲ್ಲಿ ಇದು ಆರಂಭಿಸಿದ್ರೆ? ಅವಳು 4ನೇ ಕ್ಲಾಸಲ್ಲಿ ಇರುವಾಗ. ಅವಳು 4ನೇ ಕ್ಲಾಸಿನಲ್ಲಿ ಇರುವಾಗ ಮೇ ಬಿ 10ನೇ ವರ್ಷ. 10ನೇ ವರ್ಷದಲ್ಲಿ. ಹೌದು, ಒಳ್ಳೆ ಗುರುಗಳು ಸಿಕ್ಕಿದ್ರು ಅವಳಿಗೆ. ಗುರುಗಳು ಯಾರು? ಉಡುಪಿ ಆರಂಭದ ಗುರುಗಳು ಉಡುಪಿಯ ಮಾಧವಾಚಾರ್ಯ. ಗುರುಗಳು ಮೂಲ ಮನೆ ವಿದ್ವಾನ್ ಮಾಧವಾಚಾರ್ಯರಲ್ಲಿ ಉಡುಪಿ 10ನೇ ವಯಸ್ಸಿನಲ್ಲಿ ಆರಂಭವಾಯಿತು. ನೋಡುವ ವೀಕ್ಷಕರೇ, ನಾವು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಓಕೆ ಏನು ಈ ಒಂದು ತಬಲಾ ನುಡಿಸುವುದರಲ್ಲಿ ಆಕೆಯ ಬಾಲ್ಯದ ಅವಧಿಗಳು ಯಾವ ರೀತಿ ಇತ್ತು, ಮಾಧವಾಚಾರ್ಯ ಅವರಲ್ಲಿ ಯಾವ ರೀತಿಯಲ್ಲಿ ಅಧ್ಯಯನ ನಡೆಯಿತು ಅನ್ನೋ ಬಗ್ಗೆ ನಾವು ಕೂಡ ಮಾತಾಡಲಿಕ್ಕಿದ್ದೇವೆ. ಆನಂತರ ಆಕೆಯ ಪ್ರಸ್ತುತ ಸಾಧನೆಗಳ ಬಗ್ಗೆ ಕೂಡ ನಾವು ಮಾತಾಡಲಿಕ್ಕಿದ್ದೇವೆ. ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಈ ಬಾರಿ ನಾವು ಮಾತನಾಡ್ತಾ ಇದ್ದೇವೆ ಅದ್ಭುತ ಕಲಾ ಪ್ರತಿಭೆ ಹಿಮಾಂಗಿ ಉಳ್ಳಾಲ್ ಬಗ್ಗೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿಮಾಂಗಿ ಉಳ್ಳಾಲ್ ಜೊತೆಗೆ ಅವರ ತಂದೆ ದೀಪಕ್ ರಾಜ್ ಉಳ್ಳಾಲ್ ಅವರು ಮತ್ತು ತಾಯಿ ಧನಲಕ್ಷ್ಮಿ ಅವರಿದ್ದಾರೆ. ತಬಲಾ ಕ್ಷೇತ್ರದ ಒಂದು ಅತ್ಯದ್ಭುತ ಸಾಧನೆಗಾಗಿ ಈ ಬಾರಿಯ ಅಂದರೆ 2020ನೇ ಸಾಲಿನ ನಂದನ್ ಶ್ರೀ ಅವಾರ್ಡನ್ನು, ಈ ನಂದನ್ ಶ್ರೀ ಅವಾರ್ಡನ್ನು ಕಲ್ಕತ್ತಾದ ಸುರ್ನಂದನ್ ಭಾರತಿ ಒಂದು ಲಲಿತ ಕಲಾ ಸೇವಾ ಸಂಸ್ಥೆ ನೀಡ್ತಾ ಇದೆ. ಸುರ್ನಂದನ್ ಭಾರತಿ ಕಲ್ಕತ್ತಾದ ಒಂದು ಸಂಸ್ಥೆ ನೀಡ್ತಾ ಇರುವಂಥ ಪ್ರಶಸ್ತಿ ನಂದನ್ ಶ್ರೀ ಪ್ರಶಸ್ತಿ, ಅಂದರೆ ನಂದನ್ ಶ್ರೀ ಅವಾರ್ಡ್. ಈ ಬಾರಿ ಪಡೆದಿರುವಂಥ ನಮ್ಮ ಕನ್ನಡದ ಅಥವಾ ನಮ್ಮ ತುಳುನಾಡಿನ ಬಾಲಕಲಾವಿದೆ ಹಿಮಾಂಗಿ. ಮತ್ತು ನಾನು ಆಗಲೇ ಹೇಳಿದಾಗೆ ಇಡೀ ಕರ್ನಾಟಕದಲ್ಲೇ ಈ ಒಂದು ಪ್ರಶಸ್ತಿಯನ್ನು ಪಡೆದಂಥ, ನಂದನ್ ಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಪ್ರಪ್ರಥಮ ಬಾಲಕಿ ಅದು ಹಿಮಾಂಗಿ ಅವರು. ಈ ಸಂದರ್ಭದಲ್ಲಿ ನಾನು ಆಗಲೇ ಆಕೆಯ ಪೋಷಕರು ಅಂದರೆ ತಂದೆ ಆಕೆಗೆ ಏನು ಮೂಲ ಗುರುವಾಗಿದ್ದರು. ತಂದೆ ಕೂಡ ಒಬ್ಬ ತಬಲಾ ಕಲಾವಿದರು ಮತ್ತು ತಾಯಿ ಗೃಹಿಣಿ. ಸೊ ಇಬ್ಬರು ಕೂಡ ನೀಡಿದಂಥ ಒಂದು ಪ್ರೋತ್ಸಾಹದಿಂದ ಈ ಬಾಲಕಿ ಏನೋ ಇವತ್ತು ಕಿಲಾರಿಯಾ ಆಂಗ್ಲ ಮಾಧ್ಯಮ ಶಾಲೆ ಸುರತ್ಕಲ್ ಇಲ್ಲಿನ 10ನೇ ತರಗತಿಯ ಈ ಬಾಲಕಿ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿ ಒಂದು ಗುರುತಿಸಿಕೊಳ್ಳಲಿಕ್ಕೆ ಕಾರಣವಾಗಿದೆ. ಆಕೆ ಬಗ್ಗೆ ತಬಲಾ ಮಾತ್ರ ಅಲ್ಲ, ಆಕೆ ಹಿಂದೂಸ್ಥಾನಿ ಸಂಗೀತದಲ್ಲಿ ಕೂಡ ಪರಿಣಿತಿಯನ್ನು ಪಡೆದವಳು. ಏನು ಉಡುಪಿಯ ವಿದ್ವಾನ್ ಶ್ರೀ ಎಂ ಮಾಧವ ಆಚಾರ್ಯ ಅವರಲ್ಲಿ ಏನು ತಬಲಾದ ಈ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದಾಳೆ. ಜೊತೆಗೇನೆ ಈಗ ಪ್ರಸ್ತುತ ಇದೇ ಒಂದು ಫರೂಕಾಬಾದ್ನ ತಬಲಾಘರಾನಕ್ಕೆ ಸೇರಿದ ಅಸ್ಸಾಂನ ನಂದನ್ ಶ್ರೀ ಪ್ರಶಸ್ತಿ ಪುರಸ್ಕೃತರಲ್ಲ ಸರ್ ಅವರು? ಎಸ್, ನಂದನ್ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ನಿರಂಜನ್ ಸಾಕ್ಯ ಅವರ ಜೊತೆಗೆ ಅವರಿಂದ ಆಕೆ ಉನ್ನತ ಮಟ್ಟದ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾಳೆ. ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ವಿದ್ವಾನ್ ಶ್ರೀ ರವಿಕಿರಣ್ ಅವರ ಜೊತೆಗೆ ಅವರಿಂದ ಕಲಿತಾ ಇದ್ದಾಳೆ. ರವಿಕಿರಣ್ ಸರ್ ಮಣಿಪಾಲದ ಶ್ರೀ ರವಿಕಿರಣ್ ಸರ್ ಅವರಿಂದ ಈ ಒಂದು ಶಾಸ್ತ್ರೀಯ ಸಂಗೀತ ಅಂದರೆ ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಕಲಿತಾ ಇದ್ದಾಳೆ. ಬಹುಮುಖ ಪ್ರತಿಭೆಯ ಬಾಲಕಿ. ಒಂದು ಕಡೆ ತಬಲಾದಲ್ಲಿ ರಾಷ್ಟ್ರೀಯ ಮಟ್ಟದ ಸಾಧನೆ, ಇನ್ನೊಂದು ಕಡೆ ಹಿಂದೂಸ್ತಾನಿ ಸಂಗೀತ, ಜೊತೆಗೆ ಆಗಲೇ ಹೇಳಿದಾಗೆ ಅನೇಕ ಧ್ವನಿ ಸುರುಳಿಗಳಿಗೆ ಧ್ವನಿ ನೀಡುವಂಥ ಒಂದು ಕಲಾ ಪ್ರೌಢಿಮೆಯನ್ನು ಕೂಡ ತೋರಿಸ್ತಾ ಇರುವಂಥ ಒಬ್ಬ ನಮ್ಮ ನಾಡಿನ ಬಾಲ ಪ್ರತಿಭೆ ಆಕೆ. ನಾನಾಗಲೇ ಮಾತನಾಡಿಸುವಾಗ ಕೇಳಿದೆ, ಯಾರು ನಿನ್ನ ಮೂಲ ಪ್ರೇರಣೆ ಅಂತ. ತಂದೆ ಅಂತ ಸ್ವಾಭಾವಿಕವಾಗಿ ಹೇಳಿದರು. ಅಂದರೆ ತಂದೆ ಜೊತೆಗೇನೆ ಪಕ್ಕದಲ್ಲೇ ಕುಳಿತುಕೊಂಡು ತಬಲಾದಲ್ಲಿ ಕೈಯಾಡಿಸಿಕೊಂಡು ಇವತ್ತು ಅದ್ಭುತ ಕೈಚಳಕದ ಬಾಲಕಿಯಾಗಿ ಗುರುತಿಸಿಕೊಂಡವಳು ಹಿಮಾಂಗಿ. ಇದು ಹಿಮಾಂಗಿ. ಈಗ ತಂದೆ ಕೂಡ ಆವಾಗ ಹೇಳಿದರು, ಆರಂಭದ ವಿದ್ಯಾಭ್ಯಾಸ ತಂದೆಯ ಜೊತೆಗೆ ಆರಂಭವಾಯಿತು ಅಂತ. ಸರ್, ನೀವು ಕೂಡ ಮುಂದುವರಿಸ್ಬೋದು.
ಮಾಧವಾಚಾರ್ಯ ಅವರ ಜೊತೆಗೆ ಕಲೀಲಿಕ್ಕೆ ಆರಂಭಿಸಿದ್ರಿ. ಯಾವ ಅಂದರೆ ಬಹುಶಃ 10ನೇ ವಯಸ್ಸಿನಲ್ಲಿ? ಹೌದು, 10ನೇ ವಯಸ್ಸಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂಥ ಅಥವಾ ಅತ್ಯಂತ ಪ್ರತಿಭಾನ್ವಿತ ನಮ್ಮ ತಬ್ಲಾ ಸರ್ ಮಾಸ್ಟರ್ ಗುರುಗಳವರು, ನಾನು ಕೂಡ ಅವರನ್ನು ಗುರುಗಳಂತಲೇ ಕರಿತೇನೆ. ಎಸ್. ಅವರಲ್ಲಿ ತಬ್ಲಾ ಕಲಿಲಿಕ್ಕೆ ಮಗಳನ್ನು ಹಾಕಿದೆ. ಅಲ್ಲಿಂದ ತಬ್ಲಾ ಅಲ್ಲಿಯೇ ಮಾಧವ ಮಾಸ್ಟರ್ ಹತ್ರ ಕಲಿತಿದ್ರು, ಒಳ್ಳೆ ಗುರುಗಳವರು. ಅಲ್ಲಿಂದ ಮೊದಲ ನಮ್ಮ ಕರ್ನಾಟಕ ಸರ್ಕಾರ ಏರ್ಪಡಿಸುವಂತಹ ತಾಳವಿದ್ಯಾ ಪರೀಕ್ಷೆಯಲ್ಲಿ ಅವಳಿಗೆ ಪ್ರಥಮ ಸ್ಥಾನ ಬಂತು. ಇಲ್ಲಿ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನ ತಂದು, ನಂತರ ಅವಳಿಗೆ ಅದರಲ್ಲಿ ಸ್ವಲ್ಪ ಅಷ್ಟರ ತನಕ ಇಂಟ್ರೆಸ್ಟ್ ಅಷ್ಟಕ್ಕಷ್ಟಕ್ಕಿತ್ತು. ಬಟ್ ಮಕ್ಕಳಾಟಿಗೆ ಯಾವಾಗ ಅವಳಿಗೆ ಆ ಒಂದು ಪ್ರಥಮ ಸ್ಥಾನ ಅಂತ ಬಂತು ಅಂತ ಗೊತ್ತಾಯ್ತು, ಅಲ್ಲಿಂದ ಸ್ವಲ್ಪ ಪ್ರೇರಣೆ ಜಾಸ್ತಿ ಆಯ್ತು, ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅಲ್ಲಿಂದ ಕಲೀಲಿಕ್ಕೆ ಜೂನಿಯರ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಆಯ್ತು. ಈಗ ಈ ಸಲ ಈಗ ಸೀನಿಯರ್ ಎಕ್ಸಾಮ್ ಕಟ್ಟಬೇಕಾಗಿದೆ. ಈ ಕೊರೋನಾದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇದು ಹೇಮಾಂಗಿ, ಇದು ಗುರುಗಳು ಏನು ಮಾಧವಾಚಾರ್ಯ ಅವರ ಜೊತೆಗೆ ನೀನು ಕಲೀಲಿಕ್ಕೆ ಆರಂಭಿಸಿದೆ ಅಲ್ವಾ? ಆರಂಭದ ದಿನಗಳು ಈಗ ಮನೆಯಲ್ಲಿ ತಂದೆಯ ಜೊತೆಗೆ ಕಲಿಯುವಂಥದ್ದು ಒಂದು ರೀತಿ ಬೇರೆಯೇ. ಅದೇ ಹೊರಗಡೆ ಬೇರೆ ದೊಡ್ಡ ಉನ್ನತ ಗುರುಗಳ ಜೊತೆಗೆ ಕಲಿಯುವಂಥ ಆರಂಭದ ದಿನಗಳು ಯಾವ ರೀತಿ ನೀನು ನೆನಪಿಸ್ಕೊಳ್ತಿ ಅಂತ? ಎಸ್, ಯಾವ ರೀತಿ ಅವರು ಯಾವ ರೀತಿ ನಿನಗೆ ಪ್ರೋತ್ಸಾಹ ಕೊಟ್ಟರು, ಯಾವ ರೀತಿ ಹೇಳಿಕೆ ನಿನಗೆ ತರಬೇತಿ ಮಾಡಲಿಕ್ಕೆ ಆರಂಭಿಸಿದರು? ಅವರು ಫಿಂಗರ್ ಪ್ರಾಕ್ಟೀಸ್ನಲ್ಲೇ ಶುರು ಮಾಡಿದ್ರು. ನಡೀತಿತ್ತು, ಅಂದ್ರೆ ಅಷ್ಟು ಪ್ರೋತ್ಸಾಹ ಮಾಡ್ತಿದ್ರು. ಅಮ್ಮಪ್ಪ ಪ್ರೋತ್ಸಾಹ ಮಾಡ್ತಿದ್ರು, ಗುರುಗಳು ಸಹ ಪ್ರೋತ್ಸಾಹ ಮಾಡ್ತಿದ್ರು. ಆಮೇಲೆ ಅದೇ ತುಂಬಾ ಇಂಟ್ರೆಸ್ಟ್ ಬಂದದ್ದು ಜೂನಿಯರ್ ಎಕ್ಸಾಮ್ ಆದ್ಮೇಲೆ. ಜೂನಿಯರ್ ಎಕ್ಸಾಮ್ ನೀನು ಎಷ್ಟನೇ ತರಗತಿಯಲ್ಲಿ ಇರುವಾಗ ಆಯ್ತು? ಸಿಕ್ಸ್ತ್ ಹಾಗೆ. ಸಿಕ್ಸ್ತ್ ನಂತರ ಸ್ವಲ್ಪ ಏನು ಆಸಕ್ತಿ ಹೆಚ್ಚು ಬಂತು. ಆವಾಗ ಬಹುಶಃ ಗುರುಗಳು ಕೂಡ ಏನೋ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ಬೋದು ಅಲ್ವಾ? ಆ ನಂತರ ಓಕೆ, ಇದು ಫಸ್ಟ್ ರ್ಯಾಂಕ್ ಬಂದದ್ದು ಓಕೆ. ಆ ನಂತರದ ಅಧ್ಯಯನಗಳು ಯಾವ ರೀತಿ ಇತ್ತು ನಿನ್ನ ಗುರುಗಳ ಜೊತೆಗೆ? ಯಾವ ರೀತಿ ದಿನದಲ್ಲಿ ಎಷ್ಟು ಗಂಟೆ ಏನು ಅಧ್ಯಯನ ಮಾಡ್ತಾ ಇದ್ದಿ, ಅಭ್ಯಾಸ ಮಾಡ್ತಾ ಇದ್ದಿ, ಯಾವ ರೀತಿ ಇತ್ತು, ಯಾವ್ಯಾವ ಟೈಮಲ್ಲಿ? ಜೂನಿಯರ್ ಎಕ್ಸಾಮ್ ಆದ್ಮೇಲೆ ದಿನದಲ್ಲಿ ಒಂದು 1 hours ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ. ಪ್ರಾಕ್ಟೀಸ್ ಮಾಡ್ತಿದ್ದೆ, ಗುರುಗಳಿಗೆ ಸಹ ಖುಷಿ ಆಗ್ತಿತ್ತು. ಆಮೇಲೆ ಮತ್ತೆ ಯಾವಾಗ ಹೈಸ್ಕೂಲ್ ಅಂದ್ರೆ 8th ಆದ್ಮೇಲೆ 4 hours ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. 4 hours per day. ದಿನದಲ್ಲಿ 4 ಗಂಟೆ ಅಧ್ಯಯನ. ಇದು ಮೇಡಮ್, ಈ 4 ಗಂಟೆ ತಬಲಾ ಅಧ್ಯಯನ ಮಾಡುವಾಗ ಓದುವುದು ಬರೆಯುವುದು ಎಲ್ಲ ನೀವು ಜೋರು ಮಾಡ್ತಾ ಇರಲಿಲ್ವಾ? ಯಾವತ್ತಲ್ಲಿ ಓದ್ತಾ ಇದ್ಲು, ಯಾವತ್ತಲ್ಲಿ ಯಾವ ಟೈಮಲ್ಲಿ ಬರಿತಾ ಇದ್ಲು? ಈವ್ನಿಂಗ್ ಬಂದು ಪ್ರಾಕ್ಟೀಸ್ ಆದ ನಂತರ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು. ಮೊದಲು ಪ್ರಾಕ್ಟೀಸ್ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ಲು. 5 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು 8:30 ತನಕ ಪ್ರಾಕ್ಟೀಸ್ ಅವಳಿಗೆ. 5 ಗಂಟೆಯಿಂದ 8 ಗಂಟೆ ತನಕ ಪ್ರಾಕ್ಟೀಸ್, 8:30 ತನಕ. ಆದ್ಮೇಲೆ ಸ್ಕೂಲ್ಗೆ ಹೊರಡ್ತಿದ್ಲು. ನಂತರ ಬಂದು ಸಂಜೆ ತುಂಬಾ ಹೋಮ್ವರ್ಕ್ ಇದ್ರೆ ಮಾಡ್ತಿದ್ಲು. ಶಾಲೆದೆಲ್ಲ ಏನು ಇದ್ರು ಅದು ಸಂಜೆ ನಂತರ, ಬೆಳಿಗ್ಗೆ ಏನಿದ್ರು ತಬ್ಲಾ ಪ್ರಾಕ್ಟೀಸ್. ಆದ್ಮೇಲೆ ಪ್ರಾಕ್ಟೀಸ್ ಅಲ್ಲಿ ಅದೇ ಶಾಲೆಯದು ಸಂಜೆ ಬಂದು ನೀವು ಅವರಿಗೆ ಒತ್ತಾಯ ಮಾಡಬೇಕಾಗತ್ತಾ ಓದ್ಲಿಕ್ಕೆ ಬರೀಲಿಕ್ಕೆ ಅಂತದೇನಿಲ್ಲ? ಅವಳ ದಿನಚರಿಯನ್ನು ಅವಳೇ ಒತ್ತಾಯ ಏನಿಲ್ಲ. ಸರ್, ಇದು ಅಂದ್ರೆ ಅವಳ ದಿನಚರಿಯನ್ನು ಅವಳೇ ರೂಢಿಸಿಕೊಂಡು ಹೋಗ್ತಾ ಇದ್ಲ ನೀವು? ಅಲ್ಲ, ಅಂದ್ರೆ ಈ ತರ ಒಂದು ಟೈಮ್ ಟೇಬಲ್ ಅಂದ್ರೆ ಬೆಳಿಗ್ಗೆ ನಿನ್ನ ತಬ್ಲಾ ಪ್ರಾಕ್ಟೀಸ್ಗೆ ಇಟ್ಕೊಳ್ಳ, ಆಮೇಲೆ ಈವ್ನಿಂಗ್ ಸ್ಕೂಲಿದ್ದು ಏನಾದ್ರು ಎಲ್ಲ ಸ್ಕೂಲಿದ್ದು ಏನೋ ಹೋಮ್ವರ್ಕ್ಸ್ ಅದೆಲ್ಲ ಓದೋದೆಲ್ಲ ಅದನ್ನು ಈವ್ನಿಂಗ್ ಎಲ್ಲ ಇಟ್ಕೊಳ್ಬೇಕು ಅಂತ. ಹಾಗಾಗಿ ಅಂದ್ರೆ ಮತ್ತೆ ಈ ಹೊರಗಡೆ ಅವಳದೊಂದು ಇನ್ನೊಂದು ಏನಂತ ಹೇಳಿದ್ರೆ, ಆಡ್ಲಿಕ್ಕೆ ಮನೆಯಿಂದ ಬಂದ ನಂತರ ಆಡ್ಲಿಕ್ಕೆ ಹೋಗುವಂತ ಕ್ರಮ ಇಲ್ಲ, ಆಚೆ ಈಚೆ ಹೋಗುವಂತ ಕ್ರಮ ಇಲ್ಲ. ಅದರಿಂದ ಶಾಲೆಯಿಂದ ಬಂದ ಕೂಡಲೇ ಮತ್ತೆ ಸೀದಾ ಶಾಲೆದೇ ಏನಿದೆ ಅದೆಲ್ಲ ಹೋಮ್ವರ್ಕ್ ಎಲ್ಲ ಬೆಳಿಗ್ಗೆ ಬೇಗ ಹೇಗೆ ಹೇಳ್ತೇವೆ, ಎದ್ದ ಕೂಡಲೇ ಅವಳ ಅಷ್ಟಿಗೆ ತಬ್ಲಾ ಪ್ರಾಕ್ಟೀಸ್. ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಇದು ಹೇಮಾಂಗಿ, ಈ ಬೆಳಿಗ್ಗೆ 5:30 ಗಂಟೆ ಹೇಗೆ
ಎದ್ದು ಪ್ರಾಕ್ಟೀಸ್ ಮಾಡಬೇಕಿತ್ತಲ್ಲ. ಯಾವ ತರಗತಿಯಲ್ಲಿ ಆರಂಭಿಸಿದದ್ದು? ಜೂನಿಯರ್ ಎಕ್ಸಾಮ್ ಆದ್ಮೇಲೆ ನಿನ್ನದೇ ಒಂದು ಅದು ಡೆಡಿಕೇಶನ್. ಇನ್ನು ನಾನು ದಿನ ಅರ್ಲಿ ಮಾರ್ನಿಂಗ್ ಎದ್ದು ಪ್ರಾಕ್ಟೀಸ್ ಆರಂಭಿಸಬೇಕು ಅಂತ. ಅದು ಫಸ್ಟ್ ಆ ಟೈಮ್ ಟೇಬಲ್, ಆ ದಿನದ ಟೈಮ್ ಟೇಬಲ್ ಮಾಡಿದ್ದು ತಂದೆ. ಮೊದಲು ಸ್ವಲ್ಪ ಅಂದ್ರೆ 5 ಗಂಟೆಗೆ ಇಳ್ಬೇಕು, ತಬಲ ನುಡಿಸ್ಬೇಕು, ಅದ್ ಮತ್ತೆ ಈವ್ನಿಂಗ್ ಸ್ವಲ್ಪ ಆಲಸ್ಯ ಆಗ್ತಿತ್ತು. ಆಮೇಲೆ ಇಂಟ್ರೆಸ್ಟ್ ಆಯ್ತು, ಅಂದ್ರೆ ಅಭ್ಯಾಸ ಆಯ್ತು 5 ಗಂಟೆಯಲ್ಲಿ. ಈಗ ಅದು ರೂಢಿ ಆಗಿದೆ. ಈಗ ಆ ಟೈಮ್ಗೆ ಮಾಡಲೇಬೇಕು, ಇಲ್ಲದ್ರೆ ಏನೋ ಕಳ್ಕೊಂಡಾಗೆ ಫೀಲ್ ಆಗ್ತದೆ. ಈಗ ಈ ಒಂದು ಪ್ರಶಸ್ತಿ ಯಾಕಂತ ಹೇಳಿದರೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಇದು. ನಿನ್ನ ವಯಸ್ಸಿಗೆ ಏನೋ ದೊಡ್ಡ ಸಾಧನೆ ಇದು, ಮತ್ತು ಅದ್ಭುತವಾದಂಥ ಒಂದು ಸಾಧನೆ. ಮತ್ತು ಕರ್ನಾಟಕದಲ್ಲಿ ಏನು ಈಗಾಗಲೇ ನಾವು ಉಲ್ಲೇಖ ಮಾಡಿದ ಹಾಗೆ ಇದು ಇಂಥ ಒಂದು ಪ್ರಶಸ್ತಿ ಬಂದಾಗ ಏನು ಹೇಗೆ ಯಾವ ರೀತಿ ಅನಿಸಿತ್ತು? ಅವನ ಎಕ್ಸೈಟ್ಮೆಂಟ್ ಉಂಟಲ್ಲ. ಮೊದಲಿಗೆ ಅಂದ್ರೆ ನಾನು ಬಂದ ತಕ್ಷಣ ನನ್ನ ಗುರು ಅಂದ್ರೆ ಮಾಧವ್ ಸರ್ ಮತ್ತೆ ನಿರಂಜನ್ ಸರ್, ಅವಾಗ ನಿರಂಜನ್ ಸರ್ ಕಾಲ್ ಮಾಡಿದ್ರು. ಇದು ಅಂದ್ರೆ ಹೀಗೆ ಅವಾರ್ಡ್ ಬಂತು ಅಂತ ಹೇಳಿಕ್ಕೆ. ನಾನು ಅಪ್ಪನ್ಗೆ ತಿಳಿಸುವಾಗ ವರ್ಡ್ಸ್ ಬರ್ತಿಲ್ಲ, ಹಾಗೆ ಆಗ್ತಿತ್ತು. ಅದೇ ಆಮೇಲೆ ನನ್ನ ಎಕ್ಸೈಟ್ಮೆಂಟ್ಗಿಂತ ಅಮ್ಮಪ್ಪದ ಖುಷಿ ಅಂದ್ರೆ ಅದು ನೋ ವರ್ಡ್ಸ್, ಅದಕ್ಕೆ ವರ್ಡ್ಸ್ cannot explain that. ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಖುಷಿ ಪಟ್ಟಿದ್ರು. ಹೌದು, ನಿನಗಿಂತಲೂ ಜಾಸ್ತಿ. ಹೌದು, ತುಂಬಾ. ಇಂತಹ ಒಂದು ಪ್ರಶಸ್ತಿ, ಅದು ಕೂಡ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಮತ್ತು ಅತ್ಯಂತ ಪ್ರತಿಷ್ಠಿತವಾದ ನಂದನ್ ಶ್ರೀ ಅವಾರ್ಡ್ ಪ್ರಶಸ್ತಿ ಬಂದಾಗ ಆದಂಥ ಖುಷಿ. ಎಸ್, ಈಗ ತಂದೆ ತಾಯಿಗೆ ಏನು ಅನಿಸ್ತು ಅನ್ನೋದನ್ನು ಕೂಡ ನಾನು ಕೇಳಲಿಕ್ಕೆ ಸಣ್ಣ ಬ್ರೇಕ್ ತಗೊಳ್ತೇವೆ. ಆ ಬ್ರೇಕ್ನ ನಂತರ ನಾವು ಮೊದಲಿಗೆ ಏನು ಹಿಮಾಂಗಿನಿ ಅವರ ಒಂದು ತಬಲಾ ವಾದನದ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಕೂಡ ನಾವು ಪ್ಲೇ ಮಾಡ್ತೇವೆ ಈಗ. ಬಟ್ ಈಗ ಒಂದು ಬ್ರೇಕ್ ತಗೊಳ್ಳೋದು, ಬ್ರೇಕ್ ನಂತರ ಮತ್ತೆ ಈ ಒಂದು ಸಂವಾದ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಈಗಾಗಲೇ ಈ ಒಂದು ಮಾತುಕತೆಯ ನಡುವೆ ನಾವು ಹಿಮಾಂಗಿ ಅವರ ಈ ಒಂದು ತಬಲಾ ವಾದನದ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನು ಒಮ್ಮೆ ನೋಡಿಕೊಂಡು ಬರೋಣ.
ಈಗ ಇದು ನಾನು ದೀಪಕ್ ರಾಜ್ ಅವರೇ, ನೀವು ಈ ಒಂದು ಕಲ್ಕತ್ತಾದ ಸಂಸ್ಥೆ ಏನು ಸುರ್ನಂದನ್ ಭಾರತಿ ಸಂಸ್ಥೆ ಜೊತೆಗೆ ಯಾವ ರೀತಿ ಸಂಪರ್ಕಕ್ಕೆ ಬಂದ್ರಿ? ಅಂದರೆ ಒಟ್ಟು ನಾನು ಇಲ್ಲಿ ಕೇಳುವಂಥ ಆಶಯ ಏನಂತ ಹೇಳಿದ್ರೆ, ಹಿಮಾಂಗಿಯನ್ನು ಅಥವಾ ಆಕೆ ಪ್ರತಿಭೆಯನ್ನು ಈ ಒಂದು ಸುರ್ನಂದನ್ ಸಂಸ್ಥೆಯವರು ಯಾವ ರೀತಿ ಗುರುತಿಸಿದ್ರು, ಅಂದರೆ ಒಟ್ಟು ಆ ಒಂದು ಗುರುತಿಸುವ ಅಥವಾ ಆಯ್ಕೆ ಮಾಡೋ ಪ್ರಕ್ರಿಯೆ ಉಂಟಲ್ಲ, ಅದು ಯಾವ ರೀತಿಯೆಲ್ಲ ನಡೆದಿತ್ತು ಅನ್ನೋದನ್ನು. ಅದೇ ಒಂದು ಬಾರಿಗೆ ನಮ್ಮ ಆನ್ಲೈನಲ್ಲಿ ಕಾಂಪಿಟೇಷನಲ್ಲಿ ಅವಳು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ಬೇಕಿದ್ರೆ ಈ ಯಂಗ್ ಆರ್ಟಿಸ್ಟ್ ಅಂತೇಳಿ, ನ್ಯಾಷನಲ್ ಲೆವೆಲ್ ಯಂಗ್ ಆರ್ಟಿಸ್ಟ್ ಅಂತೇಳಿ ಕಾಂಪಿಟೇಷನ್ ಸಿಕ್ಕಿತ್ತು. ಅದರಲ್ಲಿ ಅವಳು ಕಾಂಪಿಟೇಷನ್ಗೆ ಅವಳು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇದು ಮಾಡಿದವಳು. ಅಲ್ಲಿ ಥರ್ಡ್ ರೌಂಡ್ ತನಕ ಬಂದವಳು. ಥರ್ಡ್ ರೌಂಡ್ ತನಕ ಬಂದು ಅಲ್ಲಿಂದ ಥರ್ಡ್ ರೌಂಡಲ್ಲಿ ಮಾತ್ರ ಅಲ್ಲಿ ಕರ್ನಾಟಕದಲ್ಲಿ ಔಟ್ ಆಫ್ 40 ನ್ಯಾಷನಲಲ್ಲಿ 100 ಟಾಪ್ 100 ಮತ್ತೆ ಆನಂತರದ ಲೆವೆಲ್ಗೆ ಆಗಲಿಲ್ಲ. ಬಟ್ ಆ ದಿವಸ ಏನು ಅವಳು ತಬ್ಲಾ ಪ್ಲೇ ಮಾಡಿದ್ಲು, ಈ ತಬ್ಲಾ ಕ್ಲಿಪ್ಪಿಂಗ್ಸ್ ನನಗೆ ಪರಿಚಯದವರು, ಅಂದರೆ ನಿರಂಜನ ಸಾಹಿತ್ಯ ಅಂತ ಅವರು ನನಗೆ ಆಲ್ರೆಡಿ ಪರಿಚಯ ಇತ್ತು. ಓಕೆ ಓಕೆ. ಅವ್ರು ಏನ್ ಮಾಡಿದ್ರು, ಅದನ್ನ ತಬ್ಲಾ ವರ್ಲ್ಡ್ ಕೌನ್ಸಿಲ್ ಅಲ್ಲಿ ಹಾಕಿಬಿಟ್ರು ಅದನ್ನ, ಆ ಕ್ಲಿಪ್ಪಿಂಗ್ಸ್ ಅನ್ನ. ಅಲ್ಲಿಂದ ಅದು ಅನೇಕ ವ್ಯೂವರ್ಸ್ ಎಲ್ಲ ತುಂಬಾ ವ್ಯೂವರ್ಸ್. ಅಲ್ಲಿ ನಮ್ಮ ಕಲ್ಕತ್ತಾದ ಇವರು ಸುರ್ನಂದನ್ ಭಾರತಿ ಅವ್ರದ್ದು ಅದರದ್ದು ಮೇನ್ ಚೀಫ್ ಅವರು ಈ ವಿಡಿಯೋ ಕ್ಲಿಪ್ ಅನ್ನು ನೋಡಿ ಅಂತ ಹೇಳಿದಂತೆ, ನೀವು ನಮ್ಮ ಕಲ್ಕತ್ತಾದ ನಮ್ಮ ಸುರ್ನಂದನ್ ಭಾರತಿ ಕೂಡ ಇದನ್ನು ನುಡಿಸ್ಬೇಕಂತೇಳಿ ಪುನಃ ಆಪರ್ಚುನಿಟಿ ಕೊಟ್ಟರು. ಅಲ್ಲಿಂದ ಅವರದ್ದು ಪ್ರತಿ ಶುಕ್ರವಾರ ಅವ್ರದ್ದು ಲೈವ್ ಕಾರ್ಯಕ್ರಮ ಆಗ್ತಿತ್ತು. ಅಲ್ಲಿಂದ ಇವಳನ್ನು ಸೆಲೆಕ್ಟ್ ಮಾಡಿ ಇವಳಿಂದ ಲೈವ್ ಕಾರ್ಯಕ್ರಮ ಕೊಡಿಸಿದ್ರು ಅವರು. ಒಂದು 2-3 ಕಾರ್ಯಕ್ರಮ ಅವರು ಕೊಡಿಸಿದ್ರು. ಹಾಗೆ ಆಮೇಲೆ ಪುನಃ ಅವಳಿಗೆ ಈಗ ಇಲ್ಲಿಂದ PUC ಆದ ನಂತರ ಅಲ್ಲಿ ತಬ್ಲಾದಲ್ಲಿ ಉನ್ನತ ಮಟ್ಟದ, ಅಂದ್ರೆ ಅದರಲ್ಲಿ ತಬ್ಲಾದಲ್ಲಿ ಏನೋ PhD ಏನು ಮಾಡ್ಲಿಕ್ಕೆ ಅಂತೇಳಿ ಅವರಿಗೆ ಆಫರ್ ಕೂಡ ಕೊಟ್ಟಿದ್ದಾರೆ. ಬಾರಿ ದೊಡ್ಡ ಒಂದು ಆಫರ್ ಅನ್ನೇ ಕೊಟ್ಟಿದ್ದಾರೆ. ಇದು ಹಿಮಾಂಗಿ, ಏನ್ ಮಾಡ್ತೀನಿ ನೀನು? ಏನ್ ನಿರ್ಧಾರ ಮಾಡಿದೆ ಈಗ? ಸುರ್ನಂದನ್ ಸಂಸ್ಥೆಯವರು ಬಾರಿ ದೊಡ್ಡ ಆಫರ್ ಅನ್ನು ಕೊಟ್ಟಿದ್ದಾರೆ. PUC ಆದ ನಂತರ ನಮ್ಮಲ್ಲಿ ಬನ್ನಿ, ಏನು ಕಲಾಕ್ಷೇತ್ರದಲ್ಲಿ PhD ಮಾಡಬಹುದು. ನನ್ನ ಡ್ರೀಮ್ಸ್ ಅದೇ, PhD ಮಾಡ್ಬೇಕಂತಲೇ ಡ್ರೀಮ್ ಇದೆ. ತುಂಬಾ ಖುಷಿ ಆಗ್ತದೆ. ಎಸ್ ಸರ್, ಮುಂದುವರಿಸಿ ಸರ್. ಸೊ ಅಲ್ಲಿಂದ ಆ ರೀತಿ ಆಫರ್ ಕೂಡ ಬಂತು. ಹೌದು. ಈಗ ಅಲ್ಲಿಂದ ಅಲ್ಲಿದ್ದ ಎಕ್ಸಾಮ್ ಈಗ ಇದು ಮಾಡಿದ್ದು. ಅಲ್ಲಿ ಎಕ್ಸಾಮ್ ಅಲ್ಲಿ 6th ಗ್ರೇಡ್ ಅಲ್ಲಿ ಪಾಸ್ ಆದ್ಲು ಅವಳು. ಅಲ್ಲಿ 6th ಗ್ರೇಡ್ ಡಿಸ್ಟಿಂಕ್ಷನ್ ಪಾಸ್ ಆದ್ಲು, 85% ಮಾರ್ಕ್ಸ್ ಅಲ್ಲಿ ಪಾಸ್ ಆದ್ಲು. ಈಗ ಇನ್ನೊಂದು ಲಕ್ನೋ ನಾದ್ ಇನ್ಸ್ಟಿಟ್ಯೂಷನ್ ಲಕ್ನೋದಲ್ಲಿ ಕೂಡ ಈಗ ಅದರ ಎಕ್ಸಾಮಿಗೆ ಕೂಡ ಕಟ್ತಾ ಇದ್ದಾಳೆ. ಎಲ್ಲ ಫೀಸ್ ಎಲ್ಲ ಕಟ್ಟಿ ಆಗಿದೆ. ಇನ್ನು ರಿಸಲ್ಟ್ ಮತ್ತೆ ಅದ್ರದ್ದು ಏನಂತ ಕಾದು ನೋಡ್ಬೇಕು. ಇದು ಮೇಡಮ್, ಈಗ ಮಗಳು ಏನು ಈ ಒಂದು ತಬಲಾ ಅಥವಾ ಒಂದು ಕಲಾಕ್ಷೇತ್ರದಲ್ಲಿ PhD ಮಾಡಲಿಕ್ಕೆ ಆಫರ್ ಬಂದಿದೆ. ಸೊ ನಿಮ್ಮ ಮನಸ್ಸು ಏನು ಹೇಳ್ತಾ ಉಂಟು? ನನಗೆ ಕಲಿಬೇಕು, PhD ಮಾಡ್ಬೇಕಂತ ಉಂಟು. ನಮ್ಮ ಆಶೆ ಕೂಡ ಅದೇನೆ, ನಿರೀಕ್ಷೆ ಕೂಡ ಅದೇನೆ. ಅವಳು ತಬ್ಲಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಅಂದ್ರೆ ಸಾಧನೆ ಮಾಡಬೇಕಿದ್ರೆ ತುಂಬಾ ಪ್ರಯತ್ನನೂ ಪಡ್ಬೇಕು. ಅದರಲ್ಲಿ ನಿರಂತರ ಪ್ರಯತ್ನ ಮಾಡಬೇಕು. ಒಂದು ಕಲಾಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಿದ್ರೆ ನಾವು ಮಿನಿಮಮ್ ಒಂದು ಇಷ್ಟು ಅವರ್ಸ್ ಅಂತೇಳಿ ಓನ್ಲಿ ಪ್ರಾಕ್ಟೀಸ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಅವಳು ಎಷ್ಟು ಪ್ರಾಕ್ಟೀಸ್ ಮಾಡ್ತಾಳೆ ಅದರ ಮೇಲೆ. ಅಂದ್ರೆ ಅದೊಂದು ಯಾವತ್ತೂ ಬೋಧನೆ ಮಾಡ್ತಿರ್ತೇನೆ, ಪ್ರಾಕ್ಟೀಸ್ ಅಂದ್ರೆ ಏನಾದರೂ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಆ ತಬ್ಲಾ ಕ್ಷೇತ್ರದವಳು ಗುರುತಿಸಿಕೊಳ್ಳುವಂತ ಆಗ್ಬೇಕಂತೂ ನಮ್ಮ ತಂದೆ ತಾಯಿಗಳದ್ದು ಆಶಯ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಅಲ್ವಾ? ರಿಂಪಾ ಶಿವ ಅಂತ ಕೂಡ ಬಹಳ ಪ್ರತಿಭೆಯಾಗಿ ದೇಶದಲ್ಲಿ ಗುರುತಿಸಿಕೊಂಡವಳು ಅಲ್ವಾ? ಗುರುಗಳು ಸಹ ಹೇಳ್ತಿದ್ರು, ಮಾಧವ್ ಸರ್ ಕೂಡ ಹಾಗೆ ಹೇಳ್ತಿದ್ರು, ರಿಂಪಾ ಶಿವ ಆಗ್ಬೇಕು. ಓಕೆ 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 ಓಕೆ, ಕನ್ನಡದ ರಿಂಪಾ ಶಿವ ಆಗಲಿ ಅಂತ ನಾವು ಕೂಡ ಆಶಯ ಆಶಯ. ಇದು ದೀಪಕ್ ಸರ್, ನನಗೆ ಕೊನೆಯದಾಗಿ ನಿಮ್ಮ ಹತ್ರ ಒಂದು ಕೇಳೋದು, ನೀವು ಯಾವ ರೀತಿ ಒಂದು ತಬಲಾ ಕ್ಷೇತ್ರಕ್ಕೆ ಬಂದ್ರಿ? ಏನು ಎಲ್ಲಿಂದ? ಮನೆಯಲ್ಲಿ ನೀವು ಆಗಲೇ ನಾನು ಅಲ್ಲಿ ಮಾತನಾಡುವಾಗ ಹೇಳಿದೆ, ಏನು ತಂದೆ ತಾಯಿ ಎಲ್ಲ ನಾಟಕ ಕಲಾಕ್ಷೇತ್ರದಲ್ಲೆಲ್ಲ ಆಸಕ್ತಿ ಇದ್ದವರು ಇದ್ರು ಅಂತ. ತಂದೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಹಾಗೆ ತಂದೆ ಹಾರ್ಮೋನಿಯಂ ನುಡಿಸ್ಬೇಕಿದ್ರೆ ಅವ್ರಿಗೇನೋ ಆಶೆ ಇತ್ತು ತಬಲಾ ನನಗೆ ಕಲಿಸ್ಬೇಕಂತೇಳಿ. ಆತ ಬೇಸಿಕ್ ಆಗಿ ನಮ್ಮ ಉಳ್ಳಾಲದಲ್ಲಿ ಶ್ರೀ ಲಕ್ಷ್ಮಣ್ ಅಮೀನ್ ಅಂತ ಅವ್ರ ಹತ್ರ ಪ್ರಾಥಮಿಕ ತಬಲಾ ಅಭ್ಯಾಸಗಳು ಏನಿದೆ ಅದನ್ನು ಮಾಡ್ಕೊಂಡೆ. ಆಮೇಲೆ ನಮ್ಮ ಮಾಧವ್ ಸರ್ ಹತ್ರ ಸ್ವಲ್ಪ ಅವ್ರದ್ದು ಅಭ್ಯಾಸ ಮಾಡ್ಕೊಂಡೆ.
ಆಮೇಲೆ ಆ ಸಮಯದಲ್ಲೆಲ್ಲ ಸ್ವಲ್ಪ ಹೊಟ್ಟೆಪಾಡಿಗೆ ಅಂತೇಳಿ ಆ ಕಲೆಯನ್ನು ಮತ್ತೆ ಕೂಡ ಸ್ವಲ್ಪ ಭದ್ರ ಸ್ವಲ್ಪ ಇದು ಮಾಡಿಕೊಂಡೆ. ಆಮೇಲೆ ಆ ಟೈಮಲ್ಲಿ ನನಗೆ ನನ್ನ ಆರ್ಕೆಸ್ಟ್ರಾ ಫೀಲ್ಡ್ಗೆ ತಂದವರು ಒಂದು ನಮ್ಮ ಹೆಜಮಾಡಿ, ನಾನು ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲ, ನಮ್ಮ ಡ್ರಾಮಾ ಫೀಲ್ಡ್ಗೆ ಡ್ರಾಮಾ ಫೀಲ್ಡಲ್ಲಿ ಮೊದಲು ಎಂಟ್ರಿ ಕೊಟ್ಟೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ. ಅಲ್ಲಿಗೆ ನನಗೆ ಎಂಟ್ರಿ ಮಾಡಿದವರು ನಮ್ಮ ಹೆಜಮಾಡಿ ಕೋಡಿಯ ಶಶಿಕಾಂಚನ್ ಅಂತೇಳಿ. ಆಮೇಲೆ ಆರ್ಕೆಸ್ಟ್ರಾ ಫೀಲ್ಡಲ್ಲಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದವರು ಶ್ರೀಯುತ ಕೆ ನೌಷಾದ್ ಸರ್. ನೌಷಾದ್ ಸರ್ ಅಂದರೆ ನೌಷಾದ್ ಸರ್ ಅವರ ಗರಡಿಯಲ್ಲಿ ಸಾಧಾರಣ ಒಂದು 15 ವರ್ಷ ಇದ್ದೆ ನಾನು. ಅಂದರೆ ನನಗೆ ಬೆಳೀಲಿಕ್ಕೆ ತುಂಬ ಅವಕಾಶ ಮಾಡಿಕೊಟ್ರು ಅವರು. ಅವರನ್ನು ಯಾವ ಸಂದರ್ಭದಲ್ಲಿ ಮರೀಲಿಕ್ಕಾಗಿಲ್ಲ. ಪ್ರಸ್ತುತ ಈ ಅವರನ್ನು ನೆನೆಸ್ಕೊಳ್ಬೇಕು. ಆಮೇಲೆ ತುಂಬ ಜನ ಇದ್ದಾರೆ, ನಮ್ಮ ಸತೀಶ್ ಎನ್ನಂಪೇಟೆ ಆಗಲಿ ಅಥವಾ ಪುಷ್ಕಲ್ ಕುಮಾರ್ ಸರ್ ಆಗಲಿ, ತುಂಬ ಜನ ಎಲ್ಲರನ್ನ ಈ ಸಮಯದಲ್ಲಿ ನೀವು ಕೇಳಿದಕ್ಕೋಸ್ಕರ ಅವರನ್ನೆಲ್ಲ ನೆನೆಸ್ಕೊಳ್ತಿದ್ದೆ. ಇದು ಸತೀಶ್ ಶಾಲಿಗ್ರಾಮ್ ಆಗಲಿ, ಸತೀಶ್ ವಣ್ಣಂಜ್ ಆಗಲಿ. ಹಿಮಾಂಗಿ ನೀನು ಯಾರಿಗೆಲ್ಲ ಈಗ ಥ್ಯಾಂಕ್ಸ್ ಹೇಳಬೇಕು? ಯಾರೆಲ್ಲ ಮನಸ್ಸಲ್ಲಿ ನೆನಪು ಬರ್ತಾ ಇದ್ದಾರೆ ಇಂಥ ಒಂದು ಸಾಧನೆ ಮಾಡಿದ ಸಂದರ್ಭದಲ್ಲಿ? ಕೊನೆಯದಾಗಿ ನಾವೀಗ ಸಂವಾದವನ್ನು ಮುಗಿಸ್ಲಿಕ್ಕಿದ್ದೇವೆ. ಮೊದಲಿಗೆ ಪೇರೆಂಟ್ಸ್, ತಂದೆ ತಾಯಿ, ಯಾಕೆಂದ್ರೆ ಅವರು ಇಷ್ಟು ನನಗೆ ಪ್ರೋತ್ಸಾಹ ಮಾಡಿದ ಕಾರಣ ಇಲ್ಲಿ ಅಂದ್ರೆ ನಂದನ್ ಶ್ರೀ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಅನ್ನು ಬರ್ಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ವಿದ್ವಾನ್ ಮಾಧವಾಚಾರ್ಯ ಸರ್ ಅವರಿಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು. ಅಂದ್ರೆ ತುಂಬಾ ಪೇಷನ್ಸ್ ಅಲ್ಲಿ ಸಹ ಕಲಿಸ್ತಾರೆ, ಹಾಗೆ ತುಂಬಾ ಪ್ರೀತಿಯಿಂದ ಕಲಿಸ್ತಾರೆ ಎಲ್ಲರಿಗೂ. ಆಮೇಲೆ ನಿರಂಜನ್ ಸರ್, ಸಾಯ್ಕೆ ಫ್ರಮ್ ಅಸ್ಸಾಂ ಗುರುಜಿ, ಅವರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ರಿತೀಶ್ ರಂಜನ್ ಚಕ್ರವರ್ತಿ ಸರ್ ಫ್ರಮ್ ಕಲ್ಕತ್ತಾ, ಅವರಿಗೂ, ಮತ್ತೆ ಸುರ್ನಂದನ್ ಭಾರತಿ, ಮತ್ತೆ ಎಲ್ಲ ಆಫೀಸರ್ಸ್ ಅದ್ರ ಎಲ್ರಿಗೂ. ನಿನ್ನ ಶಾಲೆಯವರಿಗೆ? ಹಾ, ಶಾಲೆಯವರಿಗೂ, ಫ್ರೆಂಡ್ಸ್, ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ. ಫ್ಯಾಮಿಲಿಯವರು? ಕಂಗ್ರಾಟ್ಸ್ ಹಿಮಾಂಗಿ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಯ ಪರವಾಗಿ ಈ ರೀತಿಯ ಒಂದು ಅತ್ಯಂತ ಶ್ರೇಷ್ಠವಾದ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದ ಕಾರಣಕ್ಕಾಗಿ, ಮತ್ತು ಅದು ಕೂಡ ಬಹುಮುಖ್ಯ ಒಂದು ಚರಿತ್ರೆಯಲ್ಲಿ ಒಂದು ದಾಖಲಾಯಿತು. ಏನಂತ ಹೇಳಿದ್ರೆ, ಕರ್ನಾಟಕದಿಂದ ಇಂಥ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಥಮ ಬಾಲಕಿ, ನಂದನ್ ಶ್ರೀ ಪ್ರಶಸ್ತಿಗೆ ಆಯ್ಕೆಯಾದಂಥ ಪ್ರಥಮ ಬಾಲಕಿ ಹಿಮಾಂಗಿ ಡಿ ಉಳ್ಳಾಲ್. ಈ ಸಂದರ್ಭದಲ್ಲಿ ತನ್ನ ಬಾಲ್ಯ ಅಥವಾ ತನ್ನ ಕಲಿಕೆ ಅಥವಾ ಈ ಸಂದರ್ಭದಲ್ಲಿ ಮತ್ತು ತನ್ನ ಮುಂದಿನ ಕನಸುಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾಳೆ. ನಾನು ಅವಳಿಗೆ ಸಮಸ್ತ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಿಮಾಂಗಿ, ಥ್ಯಾಂಕ್ ಯು. ಎಸ್, ಅದೇ ರೀತಿಯಾಗಿ ದೀಪಕ್ ರಾಜ್ ಮತ್ತು ಧನಲಕ್ಷ್ಮಿ ಉಳ್ಳಾಲ್, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ನಿಮಗೂ ನಮ್ಮನ್ನು ಇಲ್ಲಿಗೆ ಒಂದು ಕರೆಸಿ ಈ ಥರ ಒಂದು ಸಂಭಾಷಣೆಗಳನ್ನು ಮಾಡಿ ಇಂಟರ್ವ್ಯೂ ಮಾಡಿದ್ದಕ್ಕೆ ನಮ್ಮ V4 ಚಾನಲ್ನ ಎಲ್ಲರಿಗೂ, ನಿಮಗೆ ಇದರ ಎಲ್ಲ ಸಮಸ್ತ ವೀಕ್ಷಕರಿಗೂ, ಎಲ್ಲ ನಿರ್ದೇಶಕರಿದ್ದರ ಆಫೀಸ್ ಬ್ಯಾರರ್ಸ್ಗೂ ನಮ್ಮ ಧನ್ಯವಾದಗಳು. ಎಸ್. ಇದು ಹಿಮಾಂಗಿ, ಇನ್ನಷ್ಟು ದೊಡ್ಡ ಸಾಧನೆಗಳು ನಿನ್ನಿಂದ ನಡೆಯುವಂತಾಗಬೇಕು. ಖಂಡಿತವಾಗಿಯೂ ನಾವು ತುಳುನಾಡಿನವರು, ಕನ್ನಡಿಗರು ನಿರೀಕ್ಷೆ ಮಾಡ್ತೇವೆ. ಒಂದು ದಿವಸ ರಿಂಪಾ ಶಿವ ಮಾಡಿದಂಥ ಸಾಧನೆ ಎತ್ತರಕ್ಕೆ ನೀನು ಏರುವಂತಾಗಬೇಕು ಅನ್ನುವಂಥ ಒಂದು ಬಹುದೊಡ್ಡ ಕನಸು ಮತ್ತು ಆಶಯಗಳೊಂದಿಗೆ ನಾನು ಈ ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.